ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಯವರ 15ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಗುಂಡ್ಲುಪೇಟೆ ತಾಲೂಕು ನಾಯಕ ಸಮುದಾಯದ ಅಧ್ಯಕ್ಷರಾದ ಎನ್ ಮಲ್ಲೇಶ್ ಅವರು, ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂತಹ ನಾಯಕ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನಮ್ಮ ತಾಲೂಕಿನ ನಾಯಕ ಸಮುದಾಯದಿಂದ ಬೆಂಬಲವಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರು ಉಗ್ರ ಹೋರಾಟ ಮಾಡಲು ಸೂಚನೆಯನ್ನ ನೀಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಜನರು ಸೇರಿ ಉಗ್ರ ಹೋರಾಟ ಮಾಡುವಲ್ಲಿ ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು. ಪುಣ್ಯಾನಂದ ಸ್ವಾಮೀಜಿಯವರ 15ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಇವತ್ತು ನಮ್ಮ ಸ್ವಾಮಿಗಳು ಇವತ್ತು ಧರಣಿ ಕುಂತಿರೋದ್ರಿಂದ ಮಠದಲ್ಲಿ ಸ್ವಾಮಿಗಳು ಇಲ್ಲದೇ ಕಾರಣದಿಂದ ಎಲ್ಲ ತಾಲೂಕಲ್ಲೂ ಸ್ವಾಮಿಗಳು ಪೂಜೆ ಮಾಡಬೇಕು ಅಂತೇಳಿ ನಮ್ಮ ಸ್ವಾಮಿಗಳು ಒಂದು ಆದೇಶ ಕೊಟ್ಟಿರೋದ್ರಿಂದ ಇವತ್ತು ತಾಲೂಕಿನ ಹೆಡ್ ಕ್ವಾರ್ಟರ್ನಲ್ಲಿ ಇವತ್ತು ಸ್ವಾಮಿಗಳು ಪೂಜೆ ಇಟ್ಕೊಂಡಿದ್ದೀವಿ. ಜೊತೆಗೆ ಇವತ್ತು 53ನೇ ದಿನ ಅವರು ಉಪವಾಸ ಧರಣಿ ಮಾಡ್ತಾ ಇದ್ರು ಸಹ ಸರ್ಕಾರ ಅದ್ರ ಬಗ್ಗೆ ಏನೇ ಕ್ರಮ ತಗೊಳ್ಳದಿದ್ದು ಬಹಳ ವಿಷಾದನೀಯ. ಜೊತೆಗೆ ಇವತ್ತು ಸ್ವಾಮಿಗಳು ಏನು ಕರೆ ಕೊಡ್ತಾರೋ ಆ ಕರೆಗೆ ನಾಯಕರ ಸಮಾಜ ಬದ್ಧರಾಗಿದ್ದೀವಿ. ಏನೇ ಉಗ್ರವಾದ ಚಳವಳಿ ಮಾಡಬೇಕು ಅನ್ನೋ ನಾವು ಬದ್ಧವಾಗಿದ್ದೀವಿ. ನಮ್ಮ ಬೆಂಬಲ ಇವತ್ತು ಸ್ವಾಮಿಗಳಿಗೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ.